कवीनामुपवस्सवस्तुमं ज्येष्ठराजं ब्रह्मणां ब्रह्मणस्पद आनश्वण्णो दिवस्ते दसाधनम् ॐ जातवेदसे सर्वामसोमराजीवो निदाः दिवेदाः तनः पश्यदतिलुक्काणि विश्वानावेव सिन्धुं दुरिताज्ञः ॐ राजाधिराजाय प्रदश्यराजिने नमो वयं वै श्रवणाय कुर्महे समे कामां कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः ॐ एकदन्तं चतुर्हस्तं पाशअङ्कुशधारिणं हृदं च वरदं हस्तैः बिभ्राणं मूषकध्वजं रक्तं लम्बोदरं शोत्पकर्णकं रक्तवाससं रक्तगन्धानुलेप्ताङ्गं रक्तपुष्पैः सपूजितं भक्तानुकम्पिनं देवं जगत्कारणमच्युतम् आविर्भूतं त्वदुष्ठादो प्रकृते पुरुषात् परम् एवं ध्यायति यो नित्यं स योगी योगिनां वरः नमो व्रातपतये नमो गणपतये नमः फलदमदये नमस्ते स्तुलम्बोधराय एकदन्ताय विघ्ननाशिने शिवसुताय श्रीवरदमूर्तये नमः आवाहनं न जानामि तवार्चनं पूजां चैव न जानामि क्षमतां गणनायक मन्त्रहीनं क्रियाहीनं भक्तिहीनं जनार्दनः यत्पूजितं मया देव परिपूर्णं ददस्तु मे विद्या बुद्धिधनैश्वर्या पुत्रपौत्रादिसम्पदा पुष्पाञ्जलिप्रधानेन देहि मे ईप्सितं वरम् सान्निध्य देवता श्री सिद्धिविनायक महागणपति देवताभ्यो नमः वासुकी नागराज स्वामिने नमः दक्तेश्वरी देवताभ्यो नमः गुळिग देवताभ्यो नमः सर्वेभ्यो देवताभ्यो नमः ವಿಶೇಷವಾಗಿ ಇವತ್ತಿನ ದಿವಸ ಆ ಗಣೇಶ ಚತುರ್ಥಿಯ ವಿಶೇಷವಾದಂತಹ ಪರ್ವಕಾಲದಲ್ಲಿ ಯಜಮಾನ ವರ್ಗದವರು ಭಕ್ತವೃಂದವರೆಲ್ಲ ಸೇರಿಕೊಂಡು ಆ ಸಾನ್ನಿಧ್ಯದ ಆ ಮಹಾಗಣದೇವರ ವಿಶೇಷವಾದಂತಹ ವರವನ್ನು ಪ್ರಾಪ್ತಿ ಮಾಡುವ ಉದ್ದೇಶದಿಂದ ಆ ಸಂಧ್ಯಾಕಾಲದಲ್ಲಿ ವಿಶೇಷವಾದಂತಹ ಗಣಪತಿಗೆ ಇಷ್ಟವಾದಂತಹ ರಂಗಪೂಜಾ ಸೇವೆಯನ್ನು ನೀವೆಲ್ಲರೂ ಕೂಡ ಸೇರಿಕೊಂಡು ಮಾಡಿದ್ದೀರಿ. ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಸಂತೋಷದಿಂದ ಮಾಡಿದ್ದೇವೆ. ಈ ಮಾಡಿದಂತಹ ಪೂಜೆಯನ್ನು ಆ ಮಹಾಗಣದೇವರು ಒಳ್ಳೆ ಮನಸ್ಸಿಂದ ಸ್ವೀಕಾರ ಮಾಡಿಕೊಂಡು ಈ ಸಾನ್ನಿಧ್ಯದಲ್ಲಿ ಬರುವಂತಹ ಎಲ್ಲಾ ಭಕ್ತವೃಂದವರಿಗೆ ಕೂಡ ಅವರವರ ಮನಸ್ಸಿನಂತಹ ಇಷ್ಟಾರ್ಥಗಳನ್ನು ಅನುಗ್ರಹಿಸಿ ಯಾವುದೇ ರೀತಿಯ ತೊಂದರೆಗಳು, ವಿಘ್ನಗಳು, ತಡೆಗಳು, ಕಂಟಕಗಳು, ಬಾಧೆಗಳು ಅಥವಾ ಭಯಗಳು ಉಂಟಾಗದಂತೆ ಆ ಸರ್ವ ವಿಧದಲ್ಲಿ ಸರ್ವ ಜನರ ಮನಸ್ಸಿನಲ್ಲಿರುವಂತಹ ಎಲ್ಲ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡಿಕೊಂಡು ಎಲ್ಲರ ಮನಸ್ಸಿನಂತಹ ಇಷ್ಟಾರ್ಥಗಳನ್ನು ಆ ದೇವರು ಅನುಗ್ರಹಿಸಬೇಕು. ಹಾಗೆ ಮುಂದಕ್ಕೆ ಇಂತಹ ಸೇವೆಯನ್ನು ಯಜಮಾನ ವರ್ಗದ ಪರವಾಗಿ ಆ ಮಹಾಗಣೇಶ್ವರ ಸ್ವೀಕಾರ ಮಾಡುವಂತಾಗಬೇಕು. ಹಾಗೆ ವಿಶೇಷವಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ಆ ವಾಸುಕನಾಗರಾಜನಿಗೆ ಹಾಗೆ ಮಹಾಗಣಪತಿಯವರಿಗೆ ಎಲ್ಲ ದಿನಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುವಂತಹ ಒಂದು ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲಿ ಇಂತಹ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡುವಂತಹ ಭಾಗ್ಯ ಯಜಮಾನ ವರ್ಗದವರಿಗೆ ಒದಗಿದೆ. ಅವರು ಒಳ್ಳೆ ರೀತಿಯಲ್ಲಿ ಸಂತೋಷದಲ್ಲಿ ಮಾಡಿದ್ದಾರೆ. ಯಾವುದೇ ರೀತಿಯ ಕಷ್ಟಗಳು ನಷ್ಟಗಳು ಇದ್ದದಲ್ಲಿ ಆದರೂ ಕೂಡ
ಭಕ್ತಿಯಿಂದ ಆ ದೇವರ ಸೇವೆಯನ್ನು ಮಾಡಿದ್ದಾರೆ. ಮುಂದಕ್ಕೂ ಕೂಡ ಅವರ ವ್ಯಾಪಾರ ವೃತ್ತಿಯು ಒಳ್ಳೆ ರೀತಿಯಲ್ಲಿ ನಡೆಯಬೇಕು. ಯಾವುದೇ ರೀತಿಯ ಆರ್ಥಿಕ ತಾಪತ್ರಯಗಳಲ್ಲಿ ಅದೆಲ್ಲ ನಿವಾರಣೆ ಮಾಡಿಕೊಟ್ಟು ಆ ಸಿದ್ಧಿವಿನಾಯಕ ಮಹಾಗಣಪತಿಯವರು ಆದಷ್ಟು ಬೇಗ ಅವರಿಗೆ ಉತ್ತಮ ವ್ಯಾಪಾರವನ್ನು ನಡೆಯುವಂತಹ ಒಂದು ಭಾಗ್ಯವನ್ನು ಆ ದೇವರು ಅನುಗ್ರಹಿಸಬೇಕು. ಹಾಗೆ ವಿಶೇಷವಾಗಿ ಎಲ್ಲಾ ಭಕ್ತವೃಂದವರೇ ಕೂಡ ಅವರವರ ಮನಸ್ಸಂತ ಇಷ್ಟಾರ್ಥಗಳನ್ನು ಅನುಭವಿಸುವಂತೆಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಜ್ಞಾನವನ್ನು ಕೂಡ ಪ್ರಾಪ್ತಿ ಮಾಡಿಕೊಟ್ಟು ಸುಮಂಗಲಿಗೆ ದೀರ್ಘ ಸೌಭಾಗ್ಯವನ್ನು ಕೂಡ ಕರುಣಿಸಿಕೊಟ್ಟು ಹಾಗೆ ಬಂದಂತಹ ಎಲ್ಲ ಭಕ್ತವೃಂದವರಿಗೆ ಅವರು ಕೈಗೊಳ್ಳುವಂತಹ ಉದ್ಯೋಗ ವೃತ್ತಿಗಳಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆಗಳು, ಕಂಟಕಗಳು, ವಿಘ್ನಗಳು ಬಾರದೆ ಉದ್ಯೋಗ ವೃತ್ತಿಗಳು ಉತ್ತಮ ರೀತಿಯಲ್ಲಿ ನಡೆದಂತೆ ಆ ಮಹಾ ಅನುಗ್ರಹಿಸಬೇಕು. ಹಾಗೆ ವಿಶೇಷವಾದಂತಹ ಈ ಪೂಜಾರಾಧನೆಯಿಂದ ಸಮಸ್ತ ಭಕ್ತವೃಂದವರ ಮನಸ್ಸಲ್ಲಿ ಆ ಮಹಾಗಣಗಳನ್ನು ನೆಲೆಸಿಕೊಂಡು ಅವರ ಇಷ್ಟಾರ್ಥಗಳನ್ನು ಆ ಮಹಾಗಣೇಶ್ವರರು ಎಲ್ಲ ರೀತಿಯಲ್ಲೂ ಕೂಡ ಕಳಿಸಬೇಕು ಅಂತ ಹೇಳಿ ಭಕ್ತವೃಂದದ ಪರವಾಗಿ ಆ ಮಹಾಗಣಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಹಾಗಣಪತೆ ನಮಃ. ರೂಪಂ ದೇಹಿ ಜಯಂ ದೇಹಿ ಯಶೋದ್ವೇಷಿ ದಿಶೋದೇಹಿ ಪುತ್ರಾಂ ದೇಹಿ ಧನಂ ದೇಹಿ ಸರ್ವಾನ್ ಕಾಮಾಂಶ ದೇಹಿ ಮೇ. ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ ಗೋವಿಂದಾನಿ ಗೋವಿಂದ. ಪುಷ್ಪಾಂಜಲಿಂ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಜನ್ಮಾಂತರಕೃತಾನಿ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ್ಯಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ಮಾ ಪಾಪಸಂಭವಃ ಪಾಹಿ ಮಾಂ ಕೃಪಯಾ ದೇವ ಶರಣಾಗತವತೆ. ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಲಿತ ಆಶೀರ್ವಾದಾ ಕಮಲಾ ಸಂತ ಪೂರ್ಣಾ ಸಂತ ಮನೋರಥಾಃ ಶತ್ರುಣಾಂ ಸರ್ವಿನಾಶಸ್ಯ ಪುತ್ರಾಣಾಂ ತದೇವ. ಆರಾಧ್ಯ ದೇವತಾ ಶ್ರೀ ಸಿದ್ಧಿವಿನಾಯಕ ಮಹಾಗಣಪತಿಯೋ ಯಜಮಾನಸ್ಯ ಉತ್ಸವೋತ್ತರಾಭಿವೃದ್ಧರಸ್ತು ಸಮಸ್ತ ಸನ್ಮಂಗಲಾನಿ ಭವಂತು. ದೇವತಾಃ ಅನುಗ್ರಹೀತೋ ಅಸ್ತು. मंत्रहीनं क्रियाहीनं भक्तिहीनं जनार्दनः यत्पूजितं मया देव परिपूर्णं ददस्तु मे. विद्या बुद्धिधनैश्वर्या पुत्रपौत्रादि सम्पदा पुष्पाञ्जलि प्रधानेन देहि मे ईप्सितं वरम्. सान्निध्य देवता श्री सिद्धिविनायक महागणपति देवताभ्यो नमः. वासुकी नागराज स्वामिने नमः. रक्तेश्वरी देवताभ्यो नमः. गुडिग देवताभ्यो नमः. सर्वेभ्यो देवताभ्यो नमः. ವಿಶೇಷವಾಗಿ ಇವತ್ತಿನ ದಿವಸ ಆ ಗಣೇಶ ಚತುರ್ಥಿಯ ವಿಶೇಷವಾದಂತಹ ಪರ್ವಕಾಲದಲ್ಲಿ ಯಜಮಾನ ವರ್ಗದವರು ಭಕ್ತವರ್ಗವನ್ನು ಪ್ರಾಪ್ತಿ ಮಾಡುವ ಉದ್ದೇಶದಿಂದ ಆ ಸಂಧ್ಯಾಕಾಲದಲ್ಲಿ ವಿಶೇಷವಾದಂತಹ ಗಣಪತಿಗೆ ಇಷ್ಟವಾದಂತಹ ರಂಗಪೂಜಾ ಸೇವೆಯನ್ನು ನೀವೆಲ್ಲರೂ ಕೂಡ ಸೇರಿಕೊಂಡು ಮಾಡಿದ್ದೀರಿ. ಅಂತಹ ಪೂಜೆಯನ್ನು ಆ ಮಹಾಗಣದೇವರು ಒಳ್ಳೆ ಮನಸ್ಸಿಂದ ಸ್ವೀಕಾರ ಮಾಡಿಕೊಂಡು ಈ ಸಾನ್ನಿಧ್ಯದಲ್ಲಿ ಬರುವಂತಹ ಎಲ್ಲಾ ಭಕ್ತವೃಂದವರಿಗೆ ಕೂಡ ಅವರವರ ಮನಸ್ಸಿನಂತಹ ಇಷ್ಟಾರ್ಥಗಳನ್ನು ಅನುಗ್ರಹಿಸಿ ಯಾವುದೇ ರೀತಿಯ ತೊಂದರೆಗಳು, ವಿಘ್ನಗಳು, ತಡೆಗಳು, ಕಂಟಕಗಳು, ಬಾಧೆಗಳು ಅಥವಾ ಭಯಗಳು ಉಂಟಾಗದಂತೆ ಆ ಸರ್ವ ವಿಧದಲ್ಲಿ ಸರ್ವ ಜನರ ಮನಸ್ಸಿನಲ್ಲಿರುವಂತಹ ಎಲ್ಲಾ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡಿಕೊಂಡು ಎಲ್ಲರ ಮನಸ್ಸಿರುವಂತಹ ಇಷ್ಟಾರ್ಥಗಳನ್ನು ಆ ದೇವರು ಅನುಗ್ರಹಿಸಬೇಕು. ಹಾಗೆ ಮುಂದಕ್ಕೆ ಇಂತಹ ಸೇವೆಯನ್ನು ಯಜಮಾನ ವರ್ಗದ ಪರವಾಗಿ ಆ ಮಹಾಗಣಪತಿ ಸ್ವೀಕಾರ ಮಾಡುವಂತಾಗಬೇಕು. ಹಾಗೆ ವಿಶೇಷವಾಗಿ ಈ ಒಂದು ಸಾನ್ನಿಧ್ಯದಲ್ಲಿ ಆ ವಾಸಿಕನಾಗರಿಗೆ ಹಾಗೆ ಮಹಾಗಣಪತಿಯವರಿಗೆ ಎಲ್ಲಾ ದಿನಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುವಂತಹ ಒಂದು ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲಿ ಇಂತಹ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡುವಂತಹ ಭಾಗ್ಯ ಯಜಮಾನ ವರ್ಗದವರಿಗೆ ಒದಗಿದೆ. ಅವರು ಒಳ್ಳೆ ರೀತಿಯಲ್ಲಿ ಸಂತೋಷವನ್ನು ಮಾಡಿದ್ದಾರೆ. ಯಾವುದೇ ರೀತಿಯ ಕಷ್ಟಗಳು, ನಷ್ಟಗಳು ಇದ್ದದ್ದಿದೆ, ಆದರೂ ಕೂಡ ಭಕ್ತಿಯಿಂದ ಆ ದೇವರ ಸೇವೆಯನ್ನು ಮಾಡಿದ್ದಾರೆ. ಮುಂದಕ್ಕೂ ಕೂಡ ಅವರ ವ್ಯಾಪಾರ ವೃತ್ತಿಯು ಒಳ್ಳೆ ರೀತಿಯಲ್ಲಿ ನಡೆಯಬೇಕು. ಯಾವುದೇ ರೀತಿಯ ಆರ್ಥಿಕ ತಾಪತ್ರಯಗಳಲ್ಲಿ ಅದೆಲ್ಲ ನಿವಾರಣೆ ಮಾಡಿಕೊಟ್ಟು ಆ ಸಿದ್ಧಿವಿನಾಯಕ ಮಹಾಗಣಪತಿಯವರು ಆದಷ್ಟು ಬೇಗ ಅವರಿಗೆ ಉತ್ತಮ ವ್ಯಾಪಾರವನ್ನು ನಡೆಯುವಂತಹ ಒಂದು ಭಾಗ್ಯವನ್ನು ಆ ದೇವರು ಅನುಗ್ರಹಿಸಬೇಕು. ಹಾಗೆ ವಿಶೇಷವಾಗಿ ಎಲ್ಲಾ ಭಕ್ತವೃಂದವರೇ ಕೂಡ ಅವರವರ ಮನಸ್ಸಂತ ಇಷ್ಟಾರ್ಥಗಳನ್ನು ಅನುಭವಿಸುವಂತೆಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಜ್ಞಾನವನ್ನು ಕೂಡ ಪ್ರಾಪ್ತಿ ಮಾಡಿಕೊಂಡು
ಕರುಣಿಸಿಕೊಟ್ಟು ಸುಮಂಗಲಿಗೆ ದೀರ್ಘ ಸೌಭಾಗ್ಯವನ್ನು ಕೂಡ ಕರುಣಿಸಿಕೊಟ್ಟು ಹಾಗೆ ಬಂದಂತಹ ಎಲ್ಲ ಭಕ್ತ ಬಂದವರಿಗೆ ಅವರು ಕೈಗೊಳ್ಳುವಂತಹ ಉದ್ಯೋಗ ವೃತ್ತಿಗಳಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆಗಳು, ಕಂಟಕಗಳು, ವಿಘ್ನಗಳು ಬಾರದೆ ಉದ್ಯೋಗ ವೃತ್ತಿಗಳು ಉತ್ತಮ ರೀತಿಯಲ್ಲಿ ನುಡಿದಂತೆ ಆ ಮಹಾ ಅನುಗ್ರಹಿಸಬೇಕು. ಹಾಗೆ ವಿಶೇಷವಾದಂತಹ ಈ ಪೂಜಾರಾಧನೆಯಿಂದ ಸಮಸ್ತ ಭಕ್ತವೃಂದವರ ಮನಸ್ಸಲ್ಲಿ ಆ ಮಹಾಗಣವನ್ನು ನೆಲೆಸಿಕೊಂಡು ಅವರ ಇಷ್ಟಾರ್ಥಗಳನ್ನು ಆ ಮಹಾಗಣೇಶ್ವರರು ಎಲ್ಲ ರೀತಿಯಲ್ಲೂ ಕೂಡ ಕಲಿಸಬೇಕು ಅಂತ ಹೇಳಿ ಭಕ್ತವೃಂದದ ಪರವಾಗಿ ಆ ಮಹಾಗಣದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಹಾಗಣಪತೆ ನಮಃ. ರೂಪಂ ದೇಹಿ ಜಯಂ ದೇಹಿ ಯಶೋದ್ವೇಷಿ ದಿಶೋದೇಹಿ ಪುತ್ರಾಂ ದೇಹಿ ಧನಂ ದೇಹಿ ಸರ್ವಾನ್ ಕಾಮಾಂಶ ದೇಹಿ ಮೇ. ಶ್ರೀ ಮಹಾಗಣಪತಿ ದೇವತೆ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ. ಆ ಮಹಾಗಣಪತಿ ಸಂತುಷ್ಟರಾಗುತ್ತಾರೆ. ಮುಂದೆ ಕೂಡ ಇಂತಹ ಸೇವೆಯನ್ನು ಸಮಸ್ತ ಧಾರ್ಮಿಕ ಕಾರ್ಯಗಳು ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಕೈಯಿಂದ ಸಮಸ್ತ ದೇವರುಗಳು ಸ್ವೀಕಾರ ಮಾಡುವಂತಹ ಆ ಒಳ್ಳೆಯ ಮನಸ್ಸನ್ನು ಆ ಮಹಾಗಣಪತಿ ದೇವರು ಹಾಗೆ ಎಲ್ಲ ನಿಮ್ಮ ದೇವರು ಇಚ್ಛಾರ್ಥಗಳು ಅನುಗ್ರಹಿಸಬೇಕು. ಹಾಗೆ ಎಲ್ಲರಿಗೂ ಕೂಡ ಅವರವರ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ವಿಶೇಷವಾದ ಲಾಭವನ್ನು ಯಶಸ್ಸನ್ನು ಹಾಗೆ ಮನೆಯಲ್ಲಿ ಸುಖ ಶಾಂತಿಯ ನೆಮ್ಮದಿಯನ್ನು ಪ್ರಾಪ್ತ ಮಾಡುವ ಹಾಗೆ ಆ ಸರ್ವ ವಿಘ್ನಕರ್ತಾದಂತಹ ಮಹಾಗಣಪತಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ಸಮಸ್ತ ಭಕ್ತವಾಗಿ ಇಷ್ಟ ಪಡ ಇಲ್ಲ.